ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಪ್ರಮೋದ್ ಮುತಾಲಿಕ್ ನಾಡ್ಪಾಲು ಗ್ರಾಮದ ಬಡ ತಿಂಗಳಿಗೆ ಭೇಟಿ ನೀಡಿದರು. ಈ ಪ್ರದೇಶದಲ್ಲಿ ಕಳೆದ 25 ವರ್ಷಗಳಿಂದ ಸೇತುವೆಗಾಗಿ ಬೇಡಿಕೆ ಇಡಲಾಗಿತ್ತು. ಆದರೆ ಯಾವುದೇ ಸ್ಪಂದನೆ ದೊರೆಯದ ಹಿನ್ನೆಲೆಯಲ್ಲಿ ಜನ ಪ್ರಮೋದ್ ಮುತಾಲಿಕ್ ಅವರನ್ನ ಭೇಟಿಯಾಗಿದ್ರು. ಈ ಬಗ್ಗೆ ಸೂಕ್ತ ಪರಿಹಾರ ಒದಗಿಸುವಂತಹ ಭರವಸೆಯನ್ನು ಪ್ರಮೋದ್ ಮುತಾಲಿಕ್ ನೀಡಿದ್ದಾರೆ. ಬಳಿಕ ಅಲ್ಲೇ ಸಮೀಪದಲ್ಲಿರುವ ಶಾಲೆಗೂ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಒಂದಷ್ಟು ಕಳಪೆ ಕಾಮಗಾರಿಯಾಗಿದೆ ಎನ್ನುವಂತಹ ಮಾತುಗಳು ಕೂಡ ಜನರಿಂದ ಕೇಳಿ ಬಂದ ಹಿನ್ನೆಲೆಯಲ್ಲಿ ಶಾಲೆಗೂ ಭೇಟಿ ನೀಡಿದ್ದಾರೆ ಪ್ರಮೋದ್ ಮುತಾಲಿಕ್. ಕಾರ್ಕಳ ಕ್ಷೇತ್ರದ ಹೆಬ್ರಿ ತಾಲೂಕಿನ ನಾಡಪಾಲ್ ಗ್ರಾಮದ ಬಡ ತಿಂಗಳೇ ಈ ಸಂಪರ್ಕ ಸೇತುವೆ ಅತ್ಯಂತ ಅಪಾಯಕಾರಿ ಇದೆ. ಸುಮಾರು 20-25 ವರ್ಷದಿಂದ ಇದೇ ಸೇತುವೆ ಮೇಲೆ ಮಕ್ಕಳು ಶಾಲೆಗೆ ಹೋಗೋದು, ಜನ ದೇವಸ್ಥಾನಕ್ಕೆ ಹೋಗೋದು, ಪೇಟೆಗೆ ಹೋಗೋದು ಮತ್ತು ಮಳೆಗಾಲದಲ್ಲಿ ಇದರ ಮೇಲೆ ನೀರಿರುತ್ತೆ. ಈ ಕಡೆ ಇರುವಂತಹ ಸುಮಾರು ಒಂದು 11 ಮನೆಗಳಲ್ಲಿ 18 ಮನೆಗಳವರಿಗೆ ಬೇರೆ ದಾರಿನೇ ಇಲ್ಲ, ಶಾಲೆಗೆ ಹೋಗೋಕ್ಕಾಗೋದೇ ಇಲ್ಲ. ಸುಮಾರು ಒಂದು 3 ತಿಂಗಳವರು ಶಾಲೆ ರಜೆ ಕೊಡುವಂಥ ಪರಿಸ್ಥಿತಿ ಈ ಸೇತುವೆಯಿಂದ ಆಗಿದೆ. ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರು ಬೇಜವಾಬ್ದಾರಿಯಿಂದ ಇನ್ನೂವರೆಗೆ ಇದೇ ಮಾದರಿಯಲ್ಲಿ ಈ ಸೇತುವೆ ಇದ್ದಿದ್ದು, ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಕೂಡಲೇ ಸರ್ಕಾರ ಈ ಸೇತುವೆ ಕಡೆಗೆ ಗಮನ ವಹಿಸಿ ರಿಪೇರಿ ಮಾಡಬೇಕು, ಹೊಸ ಸೇತುವೆನೇ ಕಟ್ಟಬೇಕು. ಆ ಪಿಲ್ಲರ್ಸು ಬೀಳೋ ಸ್ಟೇಜ್ನಲ್ಲಿದೆ ಮತ್ತು ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ನೀರಿನ ನಡೆದಾಡಬೇಕಾದ್ರೆ ಕೆಲವೊಂದು ಸಲ ಮೂಮೆಂಟ್ ಆಗುತ್ತೆ ಅಂತ ಹೇಳಿ, ಅಂದರೆ ಅಲ್ಲಾಡುತ್ತೆ ಅಂತ ಹೇಳ್ತಾರೆ. ಸೊ ಅಂಥ ಅಪಾಯಕಾರಿ ಇದ್ದಾಗಲೂ ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಆವರಣದಲ್ಲಿ ಇದ್ದೀವಿ ನಾವು. ಇಲ್ಲಿ ಜೂನ್ ತಿಂಗಳಲ್ಲಿ ನಮ್ಮ ಹಿಂದೆ ಇರುವಂಥ ಬಿಲ್ಡಿಂಗ್ ಇದು 3 ರೂಮು ಉದ್ಘಾಟನೆ ಆಗಿದೆ. ಇದರಲ್ಲಿ ಕೊನೆ ರೂಮು ಈ ಕಡೆ ಇದ್ದಿದ್ದು ಅದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದ್ದು ಎದ್ದು ಕಾಣಿಸುತ್ತೆ. ಪಾಯ ಏನು ಹಾಕಿದ್ದಾರೆ, ಅಡಿಪಾಯದ ಏನು ಹಾಕಿದ್ದಾರೆ ಅದು ಕುಸಿತಾ ಇದೆ, ಸೀಳಿದೆ. ಒಳಗಡೆ ರೂಮ್ ಒಳಗಡೆನೂ ಕೂಡ ಸುಮಾರು 1.5 ಫೂಟು ಆ ನೆಲದ ಭಾಗನೂ ಕೂಡ ಕುಸಿದಿದೆ. ಸೊ ಇಷ್ಟು 6 ತಿಂಗಳಲ್ಲಿ ಒಂದು ಸರ್ಕಾರಿಯ ಮಕ್ಕಳ ಓದುವಂಥ ಆ ಶಾಲೆಯ ಕಟ್ಟಡ ಕಳಪೆ ಕಾಮಗಾರಿ ಮಾಡಿ ನಾಳೆ ಇಲ್ಲಿ ಯಾವುದೇ ರೀತಿಯ ಗಮನ ಹರಿಸದೇ ಇದ್ದಿದ್ದರೆ ಆ ಬಿಲ್ಡಿಂಗ್ ಬಿದ್ದು ಮಕ್ಕಳಿಗೆ ಸಾವು ನೋವುಗಳು ಆಗ್ತಿತ್ತು. ಸೊ ಇದನ್ನು ಇಂಜಿನಿಯರ್, ಕಾಂಟ್ರಾಕ್ಟರ್ ಇಬ್ಬರು ಈ ಕಳಪೆ ಕಾಮಗಾರಿಯ ಜವಾಬ್ದಾರಿಯನ್ನು ಹೊರಬೇಕು, ತಪ್ಪನ್ನು ಮಾಡಬೇಕು. ಮತ್ತು ನಾನು ಹೇಳ್ತೀನಿ, ಇಲ್ಲಿ BEO ಏನಿದ್ದಾರೆ, ಶಿಕ್ಷಣದ ಇಲಾಖೆಯವರು ಏನಿದ್ದಾರೆ, ಕೂಡಲೇ ಬಂದು ತನಿಖೆ ಮಾಡಿ ಅವರಿಬ್ಬರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇಲ್ಲಾದರೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನು ಆ ಕಟ್ಟಡದಲ್ಲಿ ಏನೋ ಒಂದು ಕೊರತೆ ಆಗಿದೆ, ಕಳಪೆ ಕಾಮಗಾರಿ ಆಗಿದೆ, ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರನ್ನೇ ಅವರ ಖರ್ಚಿನಿಂದನೇ ಮಾಡಬೇಕು. ಸರ್ಕಾರ ಕಡೆಯಿಂದ 1 ಪೈಸಾ